ಸಂತೋಷ್ ಅವರು ನೊಂದವರ ವಿಡಿಯೋವನ್ನು ಮಾಡಿ ಜಾಲತಾಣಕ್ಕೆ ಹಾಕಿದ್ರೆ ಅವರ ಮೇಲೆ ದೂರು ಕೊಡ್ತಾ ಇದ್ದಾರೆ. ಇಲ್ಲಿ ಇವಾಗ 5-6 ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಅಲ್ಲ. ವೀರೇಂದ್ರ ಹೆಗ್ಡೆ ಮೇಲೆ ರೌಡಿಯಲ್ಲಿ ಸ್ಟಾಪ್ ಮಾಡಬೇಕಾ ಬೇಡವಾ? ಎದುರಿಸುವ ವಿಷಯಕ್ಕೆ ಯಾರು ಬರಬೇಡಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಠಾಣೆಯಲ್ಲೂ ಇವರ ದೂರು ದಾಖಲಾಗ್ತಾ ಇದೆ. ಏಕೆ ಅವರು ತನಿಖೆ ಮಾಡ್ತಾ ಇಲ್ಲ? ಧರ್ಮಸ್ಥಳ ಸಂಘದಿಂದ ಸಾಲ ತಗೊಂಡವರು ಯಾರು ಇಷ್ಟ ತನಕ ಯಾರು ಒಳ್ಳೆಯವರು ಆಗ್ಲಿಲ್ಲ, ಇನ್ನು ಆಗ್ಲಿಕ್ಕೂ ಕೂಡ ಇಲ್ಲ. ನಿಮ್ಮ ಮನೆಗೆ ಬರ್ತೇವೆ, ಮರ್ಯಾದೆ ತೆಗಿತೇವೆ, ಹಾಗೆ ಬೆದರಿಕೆ ಹಾಕಿದಕ್ಕೆ ನಾವು ವಿಟ್ಲ ಪೊಲೀಸ್ ಸ್ಟೇಷನ್ ಗೆ ನಾವು ಕಂಪ್ಲೇಂಟ್ ಕೊಟ್ಟು ಬ್ಯಾಂಕಿನ ಪಾಸ್ ಪುಸ್ತಕ ಮತ್ತೆ PRK ಒರಿಜಿನಲ್ ಬಾಂಡ್ ಅಂದ್ರೆ ನಾನು 45,000 ಅಲ್ಲಿ ಉಂಟು. ಆಮೇಲೆ ಬ್ಯಾಂಕಿನ ಸ್ಟೇಟ್ಮೆಂಟ್, ನಾನು ಎಷ್ಟು ಸಾಲ ತಗೊಂಡಿದ್ದೇನೆ, ಎಷ್ಟು ಕಟ್ಟಿದ್ದೇನೆ, ಎಷ್ಟು ಬಡ್ಡಿ, ಇನ್ನು ಎಷ್ಟು ಬಾಕಿ ಉಂಟು, ಎಷ್ಟು ಉಳಿತಾಯ ಉಂಟು, ಎಲ್ಲ ಅವರ ಡೀಟೇಲ್ಸ್ ನಮಗೆ ಕೊಡ್ಬೇಕು. ಕೊಟ್ಟ ಮೇಲೆ ಕಟ್ತೇನೆ ಅಷ್ಟೇ. ಕೋರ್ಟ್ ನೋಟಿಸ್ ಕೊಟ್ಟ ಮೇಲೆ ಕೋರ್ಟ್ ಅಲ್ಲಿ ನಾನು ನೋಡ್ಕೊಳ್ತೇನೆ. ಹೆಂಡತಿ ದುಡಿಯೋದು, ಗಂಡ ದುಡಿಯೋದು ಎಲ್ಲ ಕಟ್ಟಿ ಮನೆ ಖಾಲಿ. ಮಗುವಿಗೆ ಒಂದು ಹುಷಾರಿಲ್ಲ, ಮನೆಯಲ್ಲಿ 500 ರೂಪಾಯಿ ಇಲ್ಲ. 5 ನಿಮಿಷ ಹೆಚ್ಚು ಕಡಿಮೆ 10 ರೂಪಾಯಿ ಕಮ್ಮಿ ಆದ್ರೆ ಪುಸ್ತಕ ತೆಗೆದು ಬಿಸಾಡ್ತಾರೆ. ಮಳೆ ಏಲಮಾಗೋ ಪರಿಸ್ಥಿತಿ ಬಂದಿದೆ, ಗಾಡಿ ಏಲಮಾಗೋ ಪರಿಸ್ಥಿತಿ ಬಂದಿದೆ. PRK ದುಡ್ಡು ತಗೊಳ್ತಾರೆ, ಆದ್ರೆ ಬಾಂಡಿಗೆ ಕೊಡುದಿಲ್ಲ ಅವರು. ಸುರಕ್ಷಾ ಕೂಡ ಸುಮ್ಮನೆ 28,000 ರೂಪಾಯಿ ಬಿಲ್ ಆಗ್ತದೆ ಅಂತ ಹೇಳಿ ಈ ಸುರಕ್ಷದಲ್ಲಿ 14,000 16,000 ಸಿಗ್ಬೋದು. ಅದಕ್ಕಿಂತ ಜಾಸ್ತಿ ಸಿಗುದಿಲ್ಲ. ಒಂದಕ್ಕೆ ಒಂದು ಲಿಂಕ್ ಉಂಟಿದ್ರಲ್ಲಿ.